ಹಾಸ್ಟೆಲ್ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಭೇಟಿ ನೀಡಿದಂತಹ ಶಾಸಕರೊಬ್ಬರು ವಾರ್ಡನ್ಗೆ ಹೊಡೆಯಿರಿ ಎಂಬ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಾನೂನು ಪದವಿಯ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಎಂದು ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಸ್ಟೆಲ್ಗೆ ಭೇಟಿ ನೀಡಿದ್ರು. ಈ ವೇಳೆ ವಿದ್ಯಾರ್ಥಿಗಳು ಕೊಳೆತ ತರಕಾರಿ ಹಾಕಿದ ಉಪಹಾರ ಊಟವನ್ನು ನೀಡ್ತಾ ಇದ್ದಾರೆ ಎಂದು ಆರೋಪವನ್ನ ಮಾಡಿದ್ರು. ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದಂತಹ ಚಿತ್ರದುರ್ಗ ಶಾಸಕರು ಇನ್ನೊಮ್ಮೆ ಈ ರೀತಿ ಕಳಪೆ ಊಟ ಉಪಹಾರವನ್ನ ಕೊಟ್ರೆ ಅದನ್ನ ವಾರ್ಡನ್ಗೆ ತಿನ್ನಿಸಿ ಬಳಿಕ ರೂಮಲ್ಲಿ ಹಾಕಿ ಚೆನ್ನಾಗಿ ಹೊಡೆಯಿರಿ, ಏನಾದ್ರೂ ಸಮಸ್ಯೆ ಆದ್ರೆ ನಾನಿರುತ್ತೇನೆ, ಯೋಚಿಸಬೇಡಿ ಎಂದಿದ್ದಾರೆ. ಶಾಸಕರು ಹೇಳಿದ್ದಾರೆ ಎನ್ನಲಾದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸರಿ ಹಿಂಗೇನಾದ್ರು ಆದ್ರೆ ವಾರ್ಡನ್ನ ರೂಮ್ಗೆ ಹಾಕೊಂಡ್ ಬಾರಸ್ರಿ, ಯೋಚನೆ ಮಾಡ್ಬೇಡ್ರಿ, ಹಾಕೊಂಡ್ ಬಾರಸ್ರಿ. ಹಿಂಗೇನಾದ್ರು ಇನ್ನೊಂದ್ಸರಿ ಹುಳ ಇರವು ಅವು ಇದ್ರೆ ವಾರ್ಡನ್ನ ರೂಮ್ಗೆ ಹಾಕೊಂಡ್ ಬಾರಸ್ರಿ, ನಾವ್ ಇರ್ತೀವಿ, ಯೋಚನೆ ಮಾಡ್ಬೇಡ್ರಿ. ಇದ್ಯಾಕೋ ಅತಿ ಆಯ್ತಿದ್ದು, ಬಾರಸ್ರಿ ವಾರ್ಡನ್ನ ರೂಮ್ಗೆ ಹಾಕೊಂಡು. ಇನ್ನೊಂದ್ಸರಿ ಹಿಂಗೇನಾದ್ರು ಆದ್ರೆ ಯೋಚನೆ ಮಾಡ್ಬೇಡ್ರಿ. ಇರೋ ಹುಳ ಎಲ್ಲ ಆರಿಸಿ ನೀಟಾಗಿ ಒಂದು ತಟ್ಟೆಗೆ ಹಾಕಿ ವಾರ್ಡನ್ ಊಟ ಮಾಡಿಸಿ ಬಾರಿಸ್ಬೇಕು. ಅವನಿಗೆ ಊಟ ಮಾಡಿಸ್ಬೇಕು, ವಾರ್ಡನ್ಗಳಿಗೆ ಯಾವ ವಾರ್ಡನ್ ಇರ್ತಾರ ಅವನಿಗೆ ಊಟ ಮಾಡಿಸ್ಬೇಕು, ಬಾರಿಸ್ಬೇಕು ರೂಮ್ಗೆ ಹಾಕಿ. ಮಾಡ್ರಿ, ಇದನ್ನ ಹೇಳ್ತೀನಿ, ಅವಾಗ್ಲೇ ಸರಿ ಹೋಗೋದಿಲ್ಲ, ಇಲ್ಲಾಂದ್ರೆ ಇವ್ರಿಗೆ ಅರ್ವಾರ ಎಷ್ಟು